ತಾನು ಲೋಕಗೂ ಗುರುತು ಆಯ್ರ ಕಾರಣ ಮಾಧ್ಯಮ ಕ್ಷೇತ್ರ ದೇಶದವರ ಮೇಡ ತನಕ ಬೊಕ್ಕ ತನ್ನ ಶಾಲೆಗೆ ಮರ್ಯಾದೆ ಹೆಚ್ಚ ಮಲ್ತದನೆಂದು ಹರೆಕಳ ಹಾಜಬ್ಬೇರು ಪಂತಿರು ಕುಂಜತ್ತ ಬೈಲ ರಂಗಸ್ವರೂಪ ಪ್ರಶಸ್ತಿ 2013 ಮೇನದೆ ತಂದು 6 ಪಾತೀರಿ ರಂಗಸ್ವರೂಪ ಕುಂಜತ್ತ ಬೈಲ್ದ ಸೃಜನಾಂತರಂಗ ಜೋಕ್ಲಿನ ಅರೆಗಾಲದ ಶಿಬಿರ ಮುಗಿತಲ ಬೊಕ್ಕ ಅಕ್ಷರ ಸಂತ ಹರೆಕಳ ಹಾಜಬ್ಬೆರೆಗೆ ರಂಗಸ್ವರೂಪ ಪ್ರಶಸ್ತಿ 2013 ಮೇನ ಕೊರ್ಪುನ ಕಾರ್ಯಕ್ರಮ ಮರಕಡ ಕುಂಜತ್ತ ಬೈಲ್ದ ಜಿಲ್ಲಾ ಪಂಚಾಯತ್ ಶಾಲೆಗೆ ನಡೆತಂಡು ಬಿನ್ನೇರ್ನ ಸೀರಿಗಡೆ ಹರೆಕಳ ಹಾಜಬ್ಬರಿಗೆ ಪ್ರಶಸ್ತಿ ಕೊರ್ದು ಮರ್ಯಾದೆ ಮಲ್ತೀರು ಮಾಧ್ಯಮ ಕ್ಷೇತ್ರ ಏನನ್ನು ಲೋಕ ಉಪಲಭ ಮಲ್ತು ಕೊರ್ತುಂಡು ಆವೇಳದ ದೇಶಡು ತನಕ ಬೊಕ್ಕ ತನ್ನ ಶಾಲೆಗೆ ಪುದರ್ ಬೈದಿಂಡು ರಂಗಸ್ವರೂಪ ಸಂಸ್ಥೆಗೆ ಸೊಲ್ಮೆ ಸಂದಾವ ಎಂದು ಹರೆಕಳ ಹಾಜಬ್ಬ ಪಂಡ ಡೈಜಿ ಇದರಲ್ಲಿ ಕಂಪ್ಯೂಟರ್ ಸಿಸ್ಟಮ್ ನೋಡಿ ನನಗೆ ಫೋನ್ ಮಾಡಿದ್ರು. ಯಾಕೆಂದರೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನನ್ನನ್ನು ಅವರು 2004ರಲ್ಲಿ ಕನ್ನಡ ಬಾಬಾ ವರ್ಷದ ಅವರೇ ರಂಗನಾಥ್ ಅವರು ನನ್ನನ್ನು ಆಯ್ಕೆ ಮಾಡಿದರು. ಶಿಕ್ಷಣ ಬೈಕಂಬಡಿ ಅವರೆಲ್ಲ ಆಯ್ಕೆ ಮಾಡಿ ಸಂದರ್ಭದಲ್ಲಿ ಅವರು ನೋಡಿದರು. ಇವತ್ತು ಕೂಡ ಅವರು ಎಲ್ಲಿದ್ದಾರೆ? ಬೆಂಗಳೂರಲ್ಲಿದ್ದಾರೆ. ಮೊನ್ನೆ ಮಂಗಳವಾರ ನನಗೆ ರಾತ್ರಿಯಲ್ಲಿ ಫೋನ್ ಮಾಡಿ ಇವತ್ತು ನಾನು ನೋಡಿದ್ದೇನೆ. ಆದರೆ ಇವತ್ತು ನನ್ನ ಅದೇ ಸಂದರ್ಭದಲ್ಲಿ ಅದರಿಂದ ದೊಡ್ಡ ಇವತ್ತು ಕಾರ್ಯಕ್ರಮ ನನ್ನನ್ನು ಮಾಡಿ ಈ ಕುಂಜಿತಬೇಲಿ ಜನರು ನನಗೆ ತೋರಿಸಿದ್ದಕ್ಕೆ ನಾನು ಮತ್ತೊಮ್ಮೆ ಚಿತ್ರಕಲಾವಿದರು ಪರಿಸರವಾದಿ ದಿನೇಶ್ ಹೊಳ್ಳಿರ್ ಪಾತಿರ್ದು ಹಾಜಬ್ಬೆರು ஒரு ನಿಜವಾಯಿನ ನಾಯಕಿ ಹಾಜಬ್ಬೆರು ನಂಚಿನ ಕ್ಲೀನು ನನ್ನ ಮಿತ್ತುಗಳ ರಂಗಸ್ವರೂಪ ಸಂಸ್ಥೆ ಗುರುತು ಮಲ್ಪನ ಕಾರ್ಯನು ದುಂಬರಿಪುಣು ಎಂದು ಪಂಡೇರು ಹಾಜಬ್ಬೆರು ನಂಚಿನ ಕ್ಲೀನು ನನ್ನ ಮಿತ್ತುಗಳ ರಂಗಸ್ವರೂಪ ಸಂಸ್ಥೆ ಗುರುತು ಮಲ್ಪನ ಕಾರ್ಯನು ದುಂಬರಿ ಪಡೆದೆಂದು ಪಂಡೇರು. ಇವತ್ತು ನಿಜವಾಗಿ ಸ್ಟೇಜ್ ಒಂದು ದೊಡ್ಡ ಧನ್ಯತಾ ಭಾವ ಸಾರ್ಥಕ ಆಯಿತು. ಯಾಕೆಂತ ಹೇಳಿದರೆ ಹರೇಕಳ ಹಾಜಬ್ಬರವರಿಗೆ ನೀವು ಗುರುತಿಸುವಂಥದ್ದು ನಿಜವಾದ ಇದೊಂದು ಶ್ರೇಷ್ಠ ಸಾಧನೆ ಅಂತ ಹೇಳ್ಬೋದು. ನಿಜವಾಗಿ ಶ್ರೇಷ್ಠತೆ ಇದೆ. ಅವರು ಮಾತಿಗೆ ಹೇಳ್ತಾರೆ ನಾನೊಬ್ಬ ಬಡವ ಅಂತೇಳಿ. ಸರ್ ದಯವಿಟ್ಟು ನೀವು ಬಡವ ಅಲ್ಲ, ಬಡವರು ಯಾರು ಅಂತ ಹೇಳಿದ್ರೆ ಮಂಗಳೂರಿನ ಕೆಲವು ಬಡಾವಣೆಗಳಲ್ಲಿ ನಂದು 1 ಕೋಟಿ ಫ್ಲ್ಯಾಟ್ 2 ಕೋಟಿ ಫ್ಲ್ಯಾಟ್ ಅವರು ಬಡವರು. ನಿಜವಾಗಿ ನಿಮ್ಮಲ್ಲಿ ಆ ಬಡತನ ಇಲ್ಲ. ನೀವು ಬಡತನ ಇದ್ದ ಕಾರಣ ಎಷ್ಟು ಒಳ್ಳೆಯ ಶಾಲೆಯನ್ನು ಕಟ್ಟಲಿಕ್ಕೆ ಸಾಧ್ಯತೆ ಆಯಿತು. ಮಂಗಳೂರಲ್ಲಿ ಎಷ್ಟೆಷ್ಟೋ ದೊಡ್ಡ ಜನರಿದ್ದಾರೆ, ಬೀಳ್ಕೊಳ್ತಾರೆ ನನ್ನ ಕಾರಿಗೆ 1 ಕೋಟಿ ಫ್ಲ್ಯಾಟಿಗೆ 2 ಕೋಟಿ ಅಂತ. ನನಗೆ ಹೆಚ್ಚು ಹೇಳಬೇಡ. ಹಾಜಬ್ಬರ್ ಅವರು ಒಂದು ಇನ್ಸ್ಟಿಟ್ಯೂಟಿಗೆ ಸಣ್ಣ ಒಂದು ಸಹಾಯ ಮಾಡಿದ್ರು ಸಾಕು, ಬೇರೆ ಏನು ಬೇಡ. ಕವಿ ಸಾಹಿತಿ ಡಾಕ್ಟರ್ ವಸಂತ್ ಕುಮಾರ್ ಪೆರ್ಲಾ, ಉತ್ತಮೆಯರ್ ಕೆ ಮೊಹಮ್ಮದ್, ಸ್ವರೂಪ ಅಧ್ಯಯನ ಸಂಸ್ಥೆದ ಗೋಪಾಡ್ಕ, ಶಾರದಾ ಮುಖ್ಯ ಟೀಚರ್ ಮಾಲತಿ, ಸ್ಕೇಟಿಂಗ್ ಬಿರ್ಸೆ ಆಣ್ ಫರಾಜ್ ಆಲಿ, ಸುಬ್ರಹ್ಮಣ್ಯ ಕಾಸರಗೋಡು ರಂಗಸ್ವರೂಪ ಸಂಸ್ಥೆದ ಅನೀಸಾ, ತಸ್ಲಿಮಾ ಬಾನು, ಪ್ರೇಮನಾಥ ಮಣ್ಣೆ ಪಾಲ್ದೆ ತೊಂಡಿರು. ಶಿಬಿರೋಡು 145 ಜೋಕುಳು ಪಾಲ್ದೆ ತೊಂಡಿರು. ಅಕ್ಲಿಡ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಅಟ್ಟಣೆ ಆದಿತ್ತು.